ಸರ್ಕಾರ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ದಾವಣಗೆರೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ದಾವಣಗೆರೆ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮ ನಡೆಯಿತು. ಮಲೇರಿಯಾ ರೋಗವು ಒಬ್ಬರಿಂದೊಬ್ಬರಿಗೆ ಹರಡುವ ಕಾಯಿಲೆ. ಆದ್ದರಿಂದ ಶೂನ್ಯ ಮಲೇರಿಯಾ ಗುರಿಯನ್ನು ತಲುಪೋಣ ಎನ್ನುವ ಗುರಿ ಇಟ್ಟುಕೊಂಡು ದಾವಣಗೆರೆ ಜಿಲ್ಲೆಯಿಂದ ಕೊಟ್ರೇಶ್ ಹಾಗೂ ಆಂಜನೇಯ ಆಗಮಿಸಿ ಮಲೇರಿಯಾ ವಿರೋಧಿ ಮಾಸಾಚರಣೆ ತರಬೇತಿ ಜಗಳೂರು ತಾಲೂಕು ಆಶಾ ಕಾರ್ಯಕರ್ತರಿಗೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ನಾಗರಾಜ್ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಮಲೇರಿಯಾ ವಿರೋಧಿ ಮಾಸಾಚರಣೆ ಅಂಗವಾಗಿ ತಾಲೂಕಿನ ಎಲ್ಲ ಆಶಾ ಕಾರ್ಯಕರ್ತೆಯರು ಲಾರ್ವಾ ಸರ್ವೆ ಮಾಡಿ ಜನಗಳಿಗೆ ಆರೋಗ್ಯ ಶಿಕ್ಷಣ ನೀಡಿ ಮಲೇರಿಯಾ, ಚಿಕನ್ ಗುನ್ಯಾ, ಡೆಂಗು, ಜ್ವರ ಈ ಎಲ್ಲ ಕಾಯಿಲೆ ಸೊಳ್ಳೆಗಳಿಂದ ಬರುತ್ತಿದೆ ಎನ್ನುವುದರ ಬಗ್ಗೆ ಜಾಗೃತಿ ಮೂಡಿಸಬೇಕು. ಇದೇ ತಿಂಗಳ 29ನೇ ತಾರೀಕಿನಂದು ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ರವರು ಜಗಳೂರು ತಾಲೂಕಿಗೆ ಆಗಮಿಸಲಿದ್ದಾರೆ. ಆದ್ದರಿಂದ ಆಶಾ ಕಾರ್ಯಕರ್ತೆಯರು ತಪ್ಪದೆ ಕಡ್ಡಾಯವಾಗಿ ಭಾಗವಹಿಸಿ ಎಂದು ಮನವಿ ಮಾಡಿಕೊಂಡರು. ಆಂಜನೇಯವರು ಮಾತನಾಡಿ ಮಲೇರಿಯಾ ಹರಡುವ ಹಂತಗಳು ಹಾಗೂ ಜಾಗೃತಿ ಕ್ರಮಗಳ ಕುರಿತು ಬೆಳಕು ಚೆಲ್ಲಿ ಶೂನ್ಯ ಮಲೇರಿಯಾ ಗುರಿಯನ್ನು ತಲುಪೋಣ ಎಂದು ಕರೆ ನೀಡಿದರು. ನಂತರ ಸಿದ್ದೇಶ್ ಅವರು ಕ್ಷಯರೋಗದ ಬಗ್ಗೆ ಆಶಾ ಕಾರ್ಯಕರ್ತರಿಗೆ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಇಒ ಲಕ್ಷ್ಮೀಪತಿ, ಜಿಲ್ಲಾ ಕಚೇರಿಯಿಂದ ಆಂಜನೇಯ ಹಾಗೂ ಕೊಟ್ರೇಶ ತಾಲೂಕು ಅಧಿಕಾರಿಗಳಾದ ನಾಗರಾಜ್, ಆಶಾ ಮೇಲ್ವಿಚಾರಕರಾದ ರೇಷ್ಮಾ, ಆಶಾ ಕಾರ್ಯಕರ್ತೆಯರಾದ ಎಸ್ಆರ್ ಇಂದಿರಾ, ಗುರುಸ್ವಾಮಿ ಸೇರಿದಂತೆ ಎಲ್ಲ ಆಶಾ ಕಾರ್ಯಕರ್ತೆಯರು ಸಹ ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್ ಹಿರಿಯೂರು. ಪಟ್ಟಣದಲ್ಲಿ ಪಟ್ಟಣ ಪಂಚಾಯತಿ, ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ಇಲಾಖೆಗಳು ಸಹಕಾರ ಮಾಡೋದ್ರಿಂದ ನಾವು ಸ್ವಚ್ಛತೆ ಕಾಪಾಡ್ಕೋಬೇಕಾಗುತ್ತೆ. ಎಲ್ಲಿ ನೀರಿಲ್ದಂಗೆ ಇರ್ಬೋದು, ಚರಂಡಿ ಸ್ವಚ್ಛತೆ, ಚರಂಡಿಗೆ ತರಾವರಿ ನೀರು ಹರಿದೋಗಿರ್ಬೇಕು. ಮತ್ತು ಜನನೂ ಕೂಡ ಅವರು ಕೂಡ ಅವ್ರ ಮನೆ ಸುತ್ತಮುತ್ತ ಒಳಗೆ ಸ್ವಚ್ಛತೆ ಇಟ್ಕೋಬೇಕು. ಅದು ಇಲ್ಲಂತಂದರೆ ಅವ್ರು ಬರೀ ಗ್ರಾಮ ಪಂಚಾಯತಿ ಮಾಡ್ತಾರೆ, ಅವರೇ ಮಾಡಲಿ ಇವರೇ ಮಾಡಲಿ ಅಂತಂದ್ರೆ ಏನಾಗುತ್ತೆ, ಸೊಳ್ಳೆ ಉತ್ಪತ್ತಿ ಜಾಸ್ತಿ ಆಗ್ತವೆ. ಈಗೇನು ಡೆಂಗ್ಯೂ ಜ್ವರ, ಚಿಕನ್ ಗುನ್ಯಾ, ಅದಕ್ಕೆ ಕಾರಣ ಇಡೀ ಸೊಳ್ಳೆ ಬೆಳೆಯೋದು ಒಳಗಡೆ ಏನು ಬಟ್ಟೆ ತೊಳೆಯೋಕ್ಕೆ ನೆಲ ವರ್ಷಕ್ಕೆ ಇಟ್ಕೊಂಡಿರೋ ನೀರು ಇರ್ತಾವಲ್ಲ, ತೊಟ್ಟಿ ನೀರು ಅಂಥದ್ರಲ್ಲಿ ಬೆಳೆಯುತ್ತೆ. ಆದರೆ ಅನಾಥಿಟ್ಟು ಅಂಥದ್ರಲ್ಲಿ ಬೆಳೆಯೋಲ್ಲ, ಕೆರೆ ನೀರು ಅಥವಾ ನಿಂತ ನೀರು ಅದ್ರಲ್ಲಿ ಬೆಳೆಯುತ್ತೆ. ಅದಕ್ಕೋಸ್ಕರ ಗ್ರಾಮ ಪಂಚಾಯತಿ ಮತ್ತು ನಮ್ಮ ಆರೋಗ್ಯ ಇಲಾಖೆ ಜವಾಬ್ದಾರಿ ಎಷ್ಟಿರುತ್ತೋ ಸಾರ್ವಜನಿಕರ ಮತ್ತು ಅವರ ಜವಾಬ್ದಾರಿ ಭಾಳ ಮುಖ್ಯವಾಗಿರುತ್ತೆ. ಅದಕ್ಕೋಸ್ಕರ ಅವರು ಕೂಡ ಸ್ವಚ್ಛತೆ ಕಾಪಾಡ್ಕೋಬೇಕು. ಸೊಳ್ಳೆ ಇದ್ದಾಗ ಸೊಳ್ಳೆ ಏನು ಬೆಳೆಯುತ್ತೆ, ನಿಂತ ನೀರು ಎಲ್ಲಿ ನಿಂತ ನೀರು, ಕೊಟ್ಟೆ ನೀರು ಇರ್ಬೋದು ಅಥವಾ ಗದ್ದೆ ನೀರು ಇರ್ಬೋದು ಅಥವಾ ಬೇರೆ ಹಳ್ಳ ನೀರು ಇರ್ಬೋದು, ಅಂಥ ಕಡೆ ಮಲೇರಿಯಾ ಸಣ್ಣ ಸೊಳ್ಳೆ ಬೆಳೆದು ಅದೇನು ಮಾಡುತ್ತೆ, ಅದು ಸಾಯಂಕಾಲದ ಹೊತ್ತು, ಅದು ರಾತ್ರಿ ಹೊತ್ತು ಕಟ್ಟಿರುತ್ತೆ ಮನುಷ್ಯನ. ಈ ಜನ ಇಲ್ಲಿ ಬೇಸಿಗೆ ಕಾಲದಾಗ ಆರಾಮ ಅಂತೇಳಿ ಬೇಸಿಗೆ ಸೆಕೆ ಅಂತೇಳಿ ಕೆಲವರು ಗಂಡು ಮಕ್ಕಳು ಏನು ಮಾಡ್ತಾರೆ, ಅಕ್ಕಿ ಬಟ್ಟೆ ಎಲ್ಲ ನಿಂತ್ಕೊಂಡು ಮಲ್ಕೊಳ್ತಾರೆ, ಅಥವಾ ಸೆಕೆ ಅಂತೇಳಿ ಹೊರಗಡೆ ಮಲ್ಕೊಡೋದು, ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಅದು ರಾತ್ರಿ ಹೊತ್ತು ಕಟ್ಟುವಂಥ ಸೊಳ್ಳೆ ಅನಾಥಿತ್ತು. ಅದರಿಂದ ಈಗ ನಮ್ಮ ಕರ್ನಾಟಕದ ಗುಡ್ಡಗಾಡು ಪ್ರದೇಶ, ಬೀದರು, ವಿಜಯಪುರ ಅಥವಾ ಬೆಂಗಳೂರು, ಬಾಗಲಕೋಟೆ, ಆಂಧ್ರ, ಹತ್ತ